ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮಗೆ ರಿಸಲ್ಟ್ ಆಯಿತಾ. ಎಷ್ಟು ಹೊತ್ತಂದರೆ ನಾನು ಗೂಗಲಲ್ಲಿ ಇಟ್ಕುವಾಗ 3 ಗಂಟೆ ಅಂತ ಬಂತು. ಒಮ್ಮೊಮ್ಮೆ ಯೂಟ್ಯೂಬಲ್ಲಿ ಉಂಟು 11 ಗಂಟೆಗೆ ಅಂತ. ಇವಾಗ 10:15 ಆಯಿತು. ಎಷ್ಟು ಗಂಟೆಗೆ ರಿಸಲ್ಟ್ ಅಂತ ನನಗೆ ಸತ್ಯವಾಗಿ ಸಹ ಗೊತ್ತಿಲ್ಲ. ಇನ್ನು ಈ ವ್ಲಾಗ್ ಸ್ಟಾರ್ಟ್ ಮಾಡೋದು. ಅಮ್ಮ ಎಂತ ಮಾಡ್ತಿದ್ದಾರೆ ಅಂತ ಹೇಳಿದರೆ, ಮಾರ್ಕ್ ಹಾಕ್ತಾ ಇದ್ದಾರೆ. ಅಮ್ಮ ಒಂದು ಬ್ಲೌಸ್ ಹೊಲಿಲಿಕ್ಕೆ ಅಂತ. ನೋಡಿ, ನಾನಿವಾಗ ಇಲ್ಲಿಗೆ ನನ್ನ ತಾತನ ಮನೆಗೆ ಹೋಗ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಅಲ್ಲಿ ನನ್ನ ಅಪ್ಪ ಇವತ್ತು ಸುಬ್ರಹ್ಮಣ್ಯ ಕೆಲಸಕ್ಕೆ ಹೋದದ್ದು. ನಾನು ಡೈರಿಗೆ ಹೋಗ್ತಾನೆ ಅಂತ ಹೇಳಿದೆ. ಹೋಗ್ತಾನೆ ಅಂತ ಹೇಳಿದ್ದೆ. ನನ್ನ ಅಪ್ಪ ನಾನೇ ತಗೊಂಡು ಹೋಗ್ತೇನೆ ಅಂತ ಹೇಳಿ ತಾತನ ಹತ್ರ ಕೊಟ್ಟಿದ್ದಾರೆ. ಮತ್ತು ತಾತ ಅವರ ಮನೆಯಲ್ಲಿ ತಂದು ಇಟ್ಟಿದ್ದಾರೆ. ಸೊ ಅದನ್ನು ತರಲಿಕ್ಕೆ ಹೋಗಬೇಕು. ಮತ್ತು ಪೇಪರ್ ಮತ್ತು ಡೈರಿ ಕ್ಯಾನನ್ನು ತರಲಿಕ್ಕೆ ಹೋಗ್ತಾ ಇದ್ದೇನೆ. ನೀವು ಏಲಕ್ಕಿಯ ಗಿಡ ನೋಡಿದ್ದೀರಾ? ನಾನು ಇವಾಗ ತೋರಿಸ್ತೇನೆ. ಇಲ್ಲೇ ಉಂಟು ಏಲಕ್ಕಿ ಗಿಡ. ಮತ್ತು ಅದರಲ್ಲಿ ಏಲಕ್ಕಿ ಆಗಿದ ಗೊತ್ತಿಲ್ಲ, ನೋಡುವ ಇವಾಗ. ಇದೇ ಏಲಕ್ಕಿ ಗಿಡ. ಇಲ್ಲಿ ಕೆಳಗೆ ಏಲಕ್ಕಿ ಆಗ್ತದೆ. ಸದ್ಯಕ್ಕೆ ಈ ಥರ ಬಳ್ಳಿ ಮಾತ್ರ ಇರೋದು, ಕೆಳಗೆ ಗಿಡ ಇಲ್ಲ. ಇದರಲ್ಲೇ ಆಗೋದಾಯ್ತು. ಇದರಲ್ಲಿ ಹೂ, ಇಲ್ಲಿ ನೋಡಿ ಮುಗ್ಗು ಹೂ ಹೋಗಿ ಇನ್ನೂ ಆಗೋದು ಏಲಕ್ಕಿ. ಅದರಲ್ಲಿ ಆ್ಯಕ್ಚುಲಿ ಈಗ ಏಲಕ್ಕಿ ಇಲ್ಲ, ಆಯಿತಾ? ಮತ್ತು ಆಗುವಾಗ ಬೇಕಾದ್ರೆ ನಾನು ಒಂದಿನ ತೋರಿಸ್ತೇನೆ. ನೋಡಿ, ಇಲ್ಲಿ ಇವರ ತೋಟದಲ್ಲಿ ರಾಮಪತ್ರೆಯ ಮರ ಉಂಟು. ಅದರಲ್ಲಿ ಚಿಕ್ಕ ಚಿಕ್ಕ ರಾಮಪತ್ರೆ ಆಗಿದೆ ನೋಡಿ, ಅಲ್ಲಲ್ಲಿ ಆಗಿದೆ ಸುಮಾರು. ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ಸಹ ತುಂಬ ಉಂಟು ನೋಡಿ. ನೀವೀಗ ಒಂದು ದಾರಿ ನೋಡ್ತಿದ್ದೀರಲ್ಲ, ಅದರಲ್ಲಿ ಮೊನ್ನೆ ನಮ್ಮ ಆನೆ ಈ ದಾರಿಯಲ್ಲಿ ನಡ್ಕೊಂಡು ಬಂದಿದೆ ಅಂದರೆ ನೀವು ನಂಬ್ತೀರಲ್ಲಿ. ನೋಡಿ, ಅಲ್ಲಲ್ಲಿ ಗುರುತು ಸಹ ಉಂಟು. ಈ ದಾರಿಯಲ್ಲಿ ಎಷ್ಟು ಚಿಕ್ಕ ದಾರಿ ಅಂತ ಹೇಳಿದರೆ ನೋಡಿ, ಎಷ್ಟು ಚಿಕ್ಕ ಉಂಟು. ನೀವು ವೀಡಿಯೋದಲ್ಲಿ ನೋಡ್ಬೋದು. ಈ ದಾರಿಯಲ್ಲಿ ಆನೆ ನಡ್ಕೊಂಡು ಬಂದದ್ದು. ಅಲ್ಲಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಜರ್ದ ಥರ ಕಾಣ್ತದೆ ಅಷ್ಟೇ, ಮತ್ತು ಬೇರೆ ಎಂತ ಅಷ್ಟು ಗೊತ್ತಾಗೋದಿಲ್ಲ. ನೋಡಿ, ಅಲ್ಲಲ್ಲಿ ಹೋಗಿದೆ ಕಲ್ಲುಗಳು, ಹಾಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಚಿಕ್ಕ ದಾರಿ ಆದರೆ ಸಹ ಆನೆ ಎಷ್ಟು ಚಿಕ್ಕ ಮಾಡಿ ಬರ್ತದಂತೆ ಅದರ ದೇಹವನ್ನು. ನೋಡಿ, ಇದೇ ಆನೆ ಮಾಡಿದ ಕೆಲಸ. ನಮ್ಮ ಪೈಪನ್ನೆಲ್ಲ ಲಗಡಿ ಕೊಟ್ಟೋಗಿದೆ. ಈಗ ಡೈರಿ ಕ್ಯಾನ್ ಮತ್ತು ಪೇಪರ್ ತಗೊಂಡು ಬರ್ತಾ ಇದೆ. ನೋಡಿದ್ರಲ್ಲ, ಆನೆ ಎಷ್ಟು ಚಿಕ್ಕ ದಾರಿಯಲ್ಲಿ ಸಹ ಅದು ಹೇಳ್ತಾರೆ, ಎಷ್ಟು ದೊಡ್ಡ ಆನೆ ಆದರೂ ಎಷ್ಟು ಚಿಕ್ಕ ದಾರಿಯಲ್ಲಿ ಸಹ ಅದು ಉಸಿರು ಎಳ್ಕೊಂಡು ಅದರ ದೇಹವನ್ನು ಚಿಕ್ಕ ಮಾಡಿ ಹೋಗ್ತದಂತೆ. ಅದು ಗೊತ್ತೇ ಆಗೋದಿಲ್ಲ ಎಷ್ಟು ದೊಡ್ಡ. ನಮಗೆ ಮೊನ್ನೆ ಕನ್ನಡ ಎಕ್ಸಾಮಲ್ಲಿ ಕ್ವಶನ್ ಇತ್ತು ಅಂತ ಗೊತ್ತುಂಟ, ಕೃಷ್ಣೇಗೌಡರ ಆನೆದ್ದು. ಆನೆ ಒಂದು ದೊಡ್ಡ ಪ್ರಾಣಿ ಆದರೂ ಸೂಕ್ಷ್ಮವಾಗಿ ವರ್ತಿಸುತ್ತದೆ ಅಂತ ಅದರ ಆನ್ಸರ್ ಬರೀಲಿಕ್ಕಿತ್ತು. ಸೊ ಹಾಗೆ ಆಗಿದೆ. ಇದನ್ನು ನೋಡಿ. ನನ್ನ ಅಮ್ಮ ಈಗ ಹುಲ್ಲೆರಿತಾ ಇದ್ದಾರೆ. ನಾನೆಂತೂ ತೋಟಕ್ಕೆ ಬಂದೆ ಅಲ್ಲ, ಹಾಗಾಗಿ ಈಗ ಮೆಣಸನ್ನೆಲ್ಲ ಕೊಯ್ಯುವ ಅಂತ ಬಂದೆ. ಇದನ್ನು ಮೆಣಸನ್ನೆಲ್ಲ ಕೊಯ್ದು ಒಣಗಿಸಬೇಕು. ಮತ್ತು ಇದು ಹಣ್ಣಾಗಲಿಕ್ಕೆ ಗೊತ್ತಿಲ್ಲ, ಆಯಿತಾ? ನಮ್ಮ ಒಂದು ಹಕ್ಕಿ ಉಂಟು, ಕೊಟ್ಟು ಕಟ್ತಲೆ ಅಂತ, ಅದು ತಿಂದೇ ಆಗ್ತದೆ. ಹೇಗೆ ತಿಂತದೆ ಇಷ್ಟು ಖಾರದ ಮೆಣಸನ್ನು ನನಗಂತೂ ಗೊತ್ತಿಲ್ಲ. ಎಲ್ಲ ಮುಗಿಸ್ತದೆ. ಇಲ್ಲಿ ನೋಡಿ, ನಮಗೆ ಇಷ್ಟು ಗಾಂಧಾರಿ ಮೆಣಸು ಸಿಕ್ಕಿತ್ತು. ನಾನು ಎರಡು ಗಿಡದಿಂದ ಕೊಯ್ದೆ, ಇಷ್ಟೇ ಸಿಕ್ಕಿದ್ದು. ಹಣ್ಣು ಮಾತ್ರ ಕೊಯ್ದದ್ದು. ನಡುವಲ್ಲಿ ಸಿಕ್ಕಿದ ಒಂದೊಂದು ಕೈಯಲ್ಲಿ ಬಂತಾಯಿತಾ, ಇದು ಸಹ ಕಾಯಿ ಸಹ ಅದನ್ನು ಸಹ ಹಾಕಿಕೊಂಡಿದ್ದೇನೆ. ಎಷ್ಟು ಇದು ಖಾರ ಅಂತ ಹೇಳಿದರೆ, ಕೈ ಸಹ ನನ್ನದು ಇವಾಗ ಸ್ವಲ್ಪ ಉರಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಚೆಂದ ಕೈ ವಾಶ್ ಮಾಡಿದರೆ ಉರಿ ಕಮ್ಮಿ ಆಗ್ತದೆ. ಇವಾಗ ನನ್ನ ರಿಸಲ್ಟ್ ಬಂತು. ನನಗೆ ಎಷ್ಟು ಬಂತು ಅಂತ ಹೇಳಿದರೆ 93% ಬಂತು. ಪರವಾಗಿಲ್ಲ ಅಂತ ಅಂದ್ಕೊಳ್ತೇನೆ. ಮತ್ತು ಇವಾಗ ನನ್ನ ಅಪ್ಪ ಚಿಕನ್ ತಂದಿದ್ದಾರೆ. ನನ್ನ ಅಕ್ಕ ಇದಕ್ಕೆಲ್ಲ ಕಟ್ ಮಾಡ್ತಿದ್ದಾಳೆ. ಅವಳು ಏನು ಮಾಡ್ತಿದ್ದಾಳೆ ನೋಡುವ. ಅಕ್ಕ ಎಲ್ಲ ಕಟ್ ಮಾಡಿಟ್ಟಿದ್ದಾಳೆ. ಅದಕ್ಕೆ ಒಗ್ಗರಣೆ ಹಾಕಿ, ಇದನ್ನೆಲ್ಲ ಹಾಕಿ ಒಗ್ಗರಣೆ ಹಾಕೋದು. ತುಂಬ ಚೆಂದದೊಂದು ಕಜಿಪ್ ಮಾಡೋದು ನೋಡಿ. ಇವಾಗ ನಮ್ಮ ಪಂಪು ಸೌಂಡ್ ಬರ್ತಾ ಉಂಟು. ಎಂತ ಹೇಳಿದರೆ, ನೀರು ಖಾಲಿ ಆಯ್ತಾಗಿರಬೇಕು ತೋಡಲ್ಲಿ. ಹಾಗೆ ನಾನಿವಾಗ ಪಂಪು ನಿಲ್ಲಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಭಾರಿ ಬೇಗ ಮುಗೀತೈತೆ. ಇವಾಗ ಆನ್ ಮಾಡಿದಷ್ಟೇ ಇಷ್ಟು ಬೇಗ ಮುಗೀತು. ಅಥವಾ ಕಸ ಮಿನಿ ಕಟ್ಟಿರ್ಬೋದಾ ಗೊತ್ತಿಲ್ಲ. ಇವಾಗ ಆಫ್ ಮಾಡಲಿಕ್ಕೆ ಬಂದಿದ್ದೇನೆ.
ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನು ನಾಳಿನ ವಿಡಿಯೋದಲ್ಲಿ ಸಿಗುವ. ಬಾಯ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.